ಬೆಳರಿಂಗೆ ಸಾದಿಬಾಯಿದ 55 ವರ್ಷ ಪ್ರಾಯದ ವಾಮನ್ ಪೂಜಾರಿ ಒಂತೆಕಾಲದ ಅಸೌಕ್ಯಡು ಬುಧವಾರ ಬಯ್ಯಗ್ ದೇವೇರ್ನ ಪಾದ ಸೇರ್ದೇರು. ಕಿನ್ಯ ಬೆಳರಿಂಗೆದ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಗಳ ಭಂಡಾರ ಮನೆ ಚಾರಿಟೇಬಲ್ ಟ್ರಸ್ಟ್ದ ಕೋಶಾಧಿಕಾರಿಯಾದ ಶ್ರೀ ಮಹಾಮಾಯಿ ಮಿತ್ರಮಂಡಲದ ಗೌರವಾಧ್ಯಕ್ಷರಾದ ಮಾರ್ಗದರ್ಶಕರಾದ ಬೆಳರಿಂಗೆ ಬಿಲ್ಲವ ಸಂಘದ ಮಾರ್ಗದರ್ಶಕರಾದ ಬೆಳರಿಂಗೆ ಪರಿಸರಡು ಸಾಮಾಜಿಕ ಸೇವೆ ಧಾರ್ಮಿಕ ಚಟುವಟಿಕೆಲೆಡು ಜನಾನುರಾಗಿಯಾದ ಮಾತೆರೆಗ್ಲ ಬೋಡಿತ್ತಿನಾರಾದಿತ್ತಿನ ವಾಮನ್ ಪೂಜಾರಿಲು ಸುಮಾರು 40 ವರ್ಷಡು ಅಂಗಡಿ ವ್ಯಾಪಾರಸ್ಥರಾದ ಮಾತೆರೆಗ್ಲ ಪರಿಚಿತರ್ಲ ಆದಿತ್ಯರು. ಬೊಡಿದಿ ಶ್ರೀಮತಿ ರೇವತಿ ರಡ್ಡು ಆಣು ರಡ್ಡು ಪೊಂಜೋಗ್ಲು ಸೇರ್ನಂಚ ಅಪಾರ ಬಂಧು ಬಳಗನು ಅಗಲ್ದು ಪೋಯಿನ ವಾಮನ್ ಪೂಜಾರಿಯರ್ನ ದಿವ್ಯಾತ್ಮಗ ಸದ್ಗತಿ ತಿಕ್ಕಡ್ ಪಂಡದು ಗಣ್ಯಾತಿ ಗಣ್ಯರು ಸಂತಾಪನ್ ಸುತ್ಸಾದರು. ಶಾಸಕರು ಯುಟಿ ಖಾದರ್ ಕಿನ್ಯ ಬೆಳರಿಂಗೆ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಲೆದ ಭಂಡಾರ ಮನೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಬಾಬು ಶ್ರೀಶಾಸ್ತ ಕಿನ್ಯ, ಟ್ರಸ್ಟಿಲು ಕೆಟಿ ಸುವರ್ಣ, ಎಜೆ ಶೇಖರ್, ಸತೀಶ್ ಕರ್ಕೇರ, ಸುರೇಶ್ ಕೆಪಿ, ಮುಂಬೈ ಸಾಯಿ ಮೌರ್ಯ ಗ್ರೂಪ್ದ ಅಧ್ಯಕ್ಷರು ಸುನಿಲ್ ಪೂಜಾರಿ ಬೆಳರಿಂಗೆ, ಕಿನ್ಯ ಭಂಡಾರಮನೆ ಇಲ್ಲದಕ್ಲು ಮಹಾಮಾಯಿ ಮಿತ್ರಮಂಡಲ ಬೆಳರಿಂಗೆ ಬಿಲ್ಲವ ಸಂಘದಕ್ಲು ಸಂತಾಪನ್ ಸುತ್ಸಾದರು.